ಕೋವಿಡ್ ಲಸಿಕೆಯನ್ನ ಎಲ್ಲರಿಗೂ ಉಚಿತವಾಗಿ ನೀಡಬೇಕು. ಲಸಿಕೆ ವ್ಯಾಪಾರೀಕರಣದ ವಸ್ತುವಾಗಬಾರದು. ಸರ್ಕಾರವೇ ಲಸಿಕೆಯನ್ನ ಭರಿಸಿ ಉಚಿತವಾಗಿ ಎಲ್ಲರಿಗೂ ನೀಡಬೇಕು ಎಂದು ಮಾಜಿ ಎಂಎಲ್ಸಿ ಐವನ್ ಡಿಸೋಜಾ ಆಗ್ರಹಿಸಿದರು. ಅವರು ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ದೇಶದ 130 ಕೋಟಿ ಜನರಿಗೆ ಉಚಿತ ಲಸಿಕೆಯನ್ನ ನೀಡಬೇಕೆಂದು ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದೆ. ಅದಕ್ಕಾಗಿ 35,000 ಕೋಟಿ ರೂಪಾಯಿ ತೆರಿಗೆ ಹಣವನ್ನ ತೆಗೆದಿಟ್ಟ ಮೇಲೂ ಲಸಿಕೆ ವಿಚಾರದಲ್ಲಿ ವ್ಯಾಪಾರೀಕರಣ ಮಾಡುತ್ತಿದ್ದೀರಿ ಎಂದು ಅವರು ಆರೋಪಿಸಿದರು. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಅನ್ಲಾಕ್ ಮಾಡಲು ಪ್ರಥಮ ಪ್ರಾಶಸ್ತ್ಯ ನೀಡಬೇಕಿತ್ತು. ಇದಕ್ಕೆ ನಮ್ಮ ಜಿಲ್ಲೆಯ ಅಧಿಕಾರಿಗಳು ಮತ್ತು ಚುನಾವಣಾ ಪ್ರತಿನಿಧಿಗಳ ವೈಫಲ್ಯವೇ ಕಾರಣ ಎಂದು ಹೇಳಿದರು. ಅನ್ಲಾಕ್ ಮಾಡಬೇಕಾದಂತಹ ದಕ್ಷಿಣ ಕನ್ನಡ ಜಿಲ್ಲೆ ಲಾಕಿನ ಒಳಗಡೆ ಇದೆ. ನಿಜವಾಗಿ ನಾವು ಅನ್ಲಾಕ್ ಆಗಲಿಕ್ಕೆ ಈ ಜಿಲ್ಲೆಗೆ ಪ್ರಥಮ ಪ್ರಾಶಸ್ತ್ಯ ಇರಬೇಕಾಗಿತ್ತು. ಬೆಂಗಳೂರಿನಲ್ಲಿ ಲೈನುಗಟ್ಟಲೆ ಸಾವುಗಳ ಸಂಖ್ಯೆ ಹೋದರೂ ಕೂಡ ಅದು ಅನ್ಲಾಕ್ ಆಗಿದೆ ಸಿಟಿ. ಆದರೆ ಮಂಗಳೂರು ದಕ್ಷಿಣ ಕನ್ನಡ ಲಾಕ್ ಆಗಿದೆ. ಇದಕ್ಕೆ ನಮ್ಮ ಜಿಲ್ಲೆಯ ಅಧಿಕಾರಿಗಳ ಮತ್ತು ಚುನಾಯಿತ ಪ್ರತಿನಿಧಿಗಳ ವೈಫಲ್ಯವೇ ಕಾರಣ. ಅಲ್ಲಿ ಬೋರ್ಡ್ ಆಗಿದೆ ನಮ್ಮ ಆಫೀಸ್ನ ಮುಂದೆ, ಎಲ್ಲರಿಗೂ ಲಸಿಕೆ ಎಲ್ಲರಿಗೂ ಉಚಿತ ಅಂತ ಬರೆದಿದ್ದಾರೆ. ಎಲ್ಲಿದೆ? ನೀವು ಯಾವ ಆಸ್ಪತ್ರೆಯಲ್ಲಿ ಕೊಡಿ, ನಾವು ಕೇಳೋದಿಲ್ಲ. ದುಡ್ಡು ಮಾತ್ರ ಸರ್ಕಾರ ಭರಿಸಬೇಕು, ಅವರಿಗೂ ಧರ್ಮಕ್ಕೆ ಬರೋದಿಲ್ಲ. ಇನ್ನು ಲಸಿಕೆ ಅಂದರೆ ಮಾರಾಟದ ವಸ್ತು ಆಗಬಾರ್ದು. ಇದು ಲೈಫ್ ಸೇವಿಂಗ್ ಡ್ರಗ್. ಲಸಿಕೆ ತಗೊಳ್ಳೋದು ನಾವು ನಮ್ಮ ಜೀವವನ್ನು ಉಳಿಸಲಿಕ್ಕೆ. ಅದರಲ್ಲಿ ಶ್ರೀಮಂತ ಬಡವ ಬಲ್ಲಿಗ ನೋ. ದೇಶದ 130 ಕೋಟಿ ಜನರು ಉಚಿತವಾಗಿ ಲಸಿಕೆ ಪಡೆಯಬೇಕು, ಉಚಿತವಾಗಿ ಲಸಿಕೆ ಕೊಡಬೇಕು ಅಂತ ಹೇಳುವಂಥದ್ದು ಸುಪ್ರೀಂ ಕೋರ್ಟ್ನ ನಿರ್ದೇಶನ. ಅದಕ್ಕೆ 35,000 ಕೋಟಿ ರೂಪಾಯಿ ಈ ದೇಶದ ಬಡವರ ಟ್ಯಾಕ್ಸ್ ಪೇಯ್ಡ್ ಮನಿ ದುಡ್ಡನ್ನು ತೆಗೆದಿಟ್ಟಿದ್ದೀರಿ. 35,000 ಕೋಟಿ ರೂಪಾಯಿ ದುಡ್ಡು ಲಸಿಕೆ ಕೊಡಲಿಕ್ಕೆ ತೆಗೆದಿಟ್ಟ ಮೇಲೂ ನೀವು ಮಾರಾಟದ ವಸ್ತುವನ್ನಾಗಿ ಮಾಡ್ತಾ ಇರುವುದು ನಥಿಂಗ್ ಬಟ್ ವ್ಯಾಪಾರೀಕರಣ ಮಾಡ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಮಹಮ್ಮದ್, ಶಶಿಧರ್ ಹೆಗ್ಡೆ, ಗಣೇಶ್ ಪೂಜಾರಿ, ವಿವೇಕ್ ರಾಜ್, ಭಾಸ್ಕರ್ ಮತ್ತಿತರರು ಉಪಸ್ಥಿತರಿದ್ದರು.